ಧಾರಾಕಾರ ಮಳೆಯ ಅವಾಂತರ ಮಂಗಳೂರು ನಗರವನ್ನ ಬಿಟ್ಟಿಲ್ಲ. ಚರಂಡಿಗಳಲ್ಲಿ ಮಳೆ ನೀರು ಹರಿಯಲು ಸಾಧ್ಯವಾಗದೆ ರಸ್ತೆಗಳಲ್ಲಿ ಹರಿದು ಸುಗಮ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿರುವುದು ಒಂದೆಡೆಯಾದರೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರೋದು ಇನ್ನೊಂದೆಡೆ. ಇದರ ಹೊರತಾಗಿ ನಗರದ ಹೃದಯ ಭಾಗವಾದ ಹಂಪನಕಟ್ಟೆಯಲ್ಲಿ ಕಟ್ಟಡವೊಂದರ ಹಿಂಬದಿಯ ಗುಡ್ಡ ಕುಸಿದ ಘಟನೆ ಇಂದು ನಡೆದಿದೆ. ಹಂಪನಕಟ್ಟೆಯ ಕೆಎಸ್ ರಾವ್ ರಸ್ತೆ ಕೇರಳ ಸಮಾಜಂ ಕಟ್ಟಡ ಸಂಕೀರ್ಣದ ಹಿಂಭಾಗದ ಗುಡ್ಡ ಇಂದು ಬೆಳಗ್ಗೆ ಏಕಾಏಕಿ ಕುಸಿದು ಬಿದ್ದಿದೆ. ಭಾರೀ ಪ್ರಮಾಣದ ಕಲ್ಲು ಮತ್ತು ಮಣ್ಣಿನ ರಾಶಿ ಕೆಳಗೆ ಬಿದ್ದು ಮಳೆ ನೀರಿನೊಂದಿಗೆ ಹರಿದು ಬಂದು ಕಟ್ಟಡದ ಆವರಣ ಪೂರ್ತಿ ಕೆಸರುಮಯವಾಗಿದೆ. ಭೂಕುಸಿತ ಸಂಭವಿಸಿದ ಸ್ಥಳದಲ್ಲಿ ಬಾವಿಯೊಂದು ಇದ್ದು ಇದೇ ಜಾಗದಲ್ಲಿ ಬೃಹತ್ ಗಾತ್ರದ ಮುರಕಲ್ಲು ಬಂಡೆಯೊಂದು ಬಾಯ್ದೆರೆದು ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದೆ.